ಡಬ್ಬದಲ್ಲಿ ಹಣವನ್ನ ಕೂಡಿಟ್ಟು ಸಮಾಜಕ್ಕೆ ಸೌಹಾರ್ದದ ಸಂದೇಶ ಹಾಗೂ ಸಾಯುವ ಮುನ್ನ ಅನಿಸಿದ್ದನ್ನ ಸಾಧಿಸು ಅನ್ನುವ ಉದ್ದೇಶವನ್ನ ಮುಂದಿಟ್ಟುಕೊಂಡು ಕೇರಳದ ಹವ್ಯಾಸಿ ಬೈಕ್ ರೈಡರ್ಗಳ 9 ಮಂದಿಯ ತಂಡ ಕಲ್ಲಿಕೋಟೆಯಿಂದ ನೇಪಾಳ ಪ್ರವಾಸವನ್ನ ಆರಂಭಿಸಿದೆ. ಆಗಸ್ಟ್ 27ರಂದು ಪ್ರವಾಸವನ್ನು ಆರಂಭಿಸಿದ ತಂಡ ಇಂದು ದೇರಳಕಟ್ಟೆಯನ್ನ ತಲುಪಿದೆ. ಅಲ್ಲಿಂದ 5 ಬೈಕುಗಳಲ್ಲಿ ಪ್ರವಾಸ ಮುಂದುವರಿಸಿದ ತಂಡ ಇಂದು ಗೋಕರ್ಣ ತಲುಪಿ ಅಲ್ಲೇ ಉಳಿಯಲಿದೆ. ಕೋಝಿಕೋಡ್, ಮಲಪ್ಪುರಂ, ತಿರುವನಂತಪುರಂ ನಿವಾಸಿಗಳಾದ ಸಂಶುದ್ದೀನ್, ಬಾಷಿದ್, ಶರ್ಷೀಬ್, ಸಾಹಿಬಾಬು, ಮುನವೀರ್, ಶಫೀಕ್, ಸುಹೇಬ್, ಅಖ್ತರ್, ಜಾಕ್ಷನ್, ಥಾಮಸ್, ಫೈಸಲ್ ದೇರಳಕಟ್ಟೆ ಎಂಬವರ ತಂಡ ಪ್ರಯಾಣ ಆರಂಭಿಸಿದೆ. ಕಾಲೇಜು ಜೀವನದಲ್ಲಿ ಇತರರನ್ನ ಬೈಕ್ನಲ್ಲಿ ಪ್ರಯಾಣಿಸುವುದನ್ನು ಕಂಡು ಪ್ರೇರಣೆಗೊಂಡು ತಾವು ಕೂಡ ಬೈಕ್ ಮೂಲಕ ದೇಶ ಸುತ್ತಬೇಕೆಂಬ ಕನಸನ್ನ ಸಾಕಾರಗೊಳಿಸಲು ಪ್ರಯಾಣ ಆರಂಭಿಸಿದ್ದಾರೆ. ಕೋವಿಡ್ ನಿರ್ಬಂಧನೆಗಳು ಇರುವುದರಿಂದ 73 ಗಂಟೆಗಳ ಆರ್ಟಿಪಿಸಿಆರ್ ವರದಿ ಹಾಗೂ 2 ವ್ಯಾಕ್ಸಿನ್ ಅನ್ನು ಪಡೆದುಕೊಂಡು ಯುವಕರ ತಂಡ ಕಾಶ್ಮೀರ ಹೊರಟಿದೆ. ಹಿಂದಿನಿಂದಲೂ ಯೋಜನೆ ರೂಪಿಸಿದ ತಂಡದ ಸದಸ್ಯರಲ್ಲಿ ಹಲವರು ಪ್ರವಾಸಕ್ಕೆ 1 ಲಕ್ಷದಷ್ಟು ವೆಚ್ಚ ಸಾಧ್ಯತೆ ಇರುವುದರಿಂದ ಹಣವನ್ನ ಕೂಡಿಟ್ಟಿದ್ರು. ಅದನ್ನು ಬಳಸಿಕೊಂಡು ಪ್ರಯಾಣ ಮುಂದುವರಿಸಿರುವರು. ಸುರಕ್ಷತಾ ಕ್ರಮಕ್ಕಾಗಿ ವೈದ್ಯಕೀಯ ಕಿಟ್, ಉಳಿದುಕೊಳ್ಳಲು ಟೆಂಟ್ ವ್ಯವಸ್ಥೆ, ಬಟ್ಟೆ ಹಾಗೂ ಬೈಕ್ ಟೂಲ್ಸ್ಗಳನ್ನು ಜೊತೆಯಲ್ಲಿಟ್ಟುಕೊಂಡಿದ್ದಾರೆ. ಅದರಂತೆ ಆಗಸ್ಟ್ 27ರಂದು ಕಲ್ಲಿಕೋಟೆಯ ಮುಕಾಂನಿಂದ ಬೈಕ್ ರೈಡ್ ಆರಂಭಿಸಿ ತಿಂಗಳಾವಧಿಯಲ್ಲಿ 1000ಕ್ಕೂ ಅಧಿಕ ಕಿಲೋಮೀಟರ್ ಸಾಗಿ ಕಾಶ್ಮೀರ, ನೇಪಾಳ ಮತ್ತು ಭೂತಾನ್ ತಲುಪುವ ಇಚ್ಛೆಯನ್ನ ಹೊಂದಿದ್ದೇವೆ ಅನ್ನುತ್ತಾರೆ ಕಲ್ಲಿಕೋಟೆ ವಿಶ್ವವಿದ್ಯಾನಿಲಯದ ಅಧೀನದ ಕಾಕಂಜೇರಿ ನವಭಾರತ್ ಮಾಡೆಲ್ ಸ್ಕೂಲ್ನ ಅಧ್ಯಾಪಕರಾಗಿರುವ ಸಂಶುದ್ದೀನ್ ಅವರು. ಡ್ರೀಮ್ ಪ್ಲೇಸ್ ಆದ ಕರ್ದುಂಗ್ಲಾ ಅಂದರೆ ಲೇಹ್ ಲಡಾಖ್ ವರೆಗೂ ಬೈಕಿನಲ್ಲಿ ಯಾತ್ರೆಯನ್ನು ಆರಂಭಿಸ್ತಾ ಇದ್ದೀನಿ. ಸೊ ನನ್ನ ಜೊತೆಗೆ ಇವತ್ತು ಕೇರಳದಿಂದ ನನ್ನ ಫ್ರೆಂಡ್ಸ್, ನಾವು ಅರ್ಡನ್ ರೈಡರ್ಸ್ ಕ್ಲಬ್ ಸೌತ್ ಇಂಡಿಯಾ, ಇದರ ಮುಖ್ಯವಾದ ಫ್ರೆಂಡ್ಸ್ ಆದ ನನ್ನ ಫ್ರೆಂಡ್ಸ್ ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ನಾನು ಇವರ ಜೊತೆ ಜಾಯ್ನ್ ಆಗ್ತಾ ಇದ್ದೀನಿ. ನಾವು ಸೌಹಾರ್ದತೆಯನ್ನು ಸಾರುವ ಉದ್ದೇಶದಿಂದಾಗಿ ರೋಡಿನ ಉದ್ದಗಲಕ್ಕೂ ಸಿಗುವ ಜನರ ಏನಂತೇವೆ ಸಾಧನೆಗಳನ್ನು ನೋಡಿ ಅಭಿಪ್ರಾಯಗಳನ್ನು ಕೇಳಿಕೊಂಡು ಅದೇ ಥರ ನಾವು ಇಲ್ಲಿಂದ ಕರ್ನಾಟಕ ತನಕ ರೈಡನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಭಾರತಾಂಬೆ ಮಣ್ಣಿನಲ್ಲಿ ಸೌಹಾರ್ದತೆ ಸಾರುವ ಉದ್ದೇಶ ನಮ್ಮಲ್ಲೀಗ ನಾವು 8 ಜನ ಇದ್ದೀವಿ. 8 ಜನರು ಕೂಡ ಬೇರೆ ಬೇರೆ ಜಾತಿಯವರು, ಒಂದೇ ಜಾತಿಯವರಲ್ಲ. ಸೊ ನಾವು ರೈಡಿಂಗ್ ನಮ್ಮ ಮುಖಾಂತರ ಸೌಹಾರ್ದತೆಯನ್ನು ನಾವು ಈ ಮೂಲಕ